ಧೌಮ್ಯ ಋಷಿಗಳಿಂದ ಬಹು ಪುರಾತನ ಕಾಲದಲ್ಲಿ ಪ್ರತಿಷ್ಠೆಗೊಂಡ ಕುದ್ಮಾರು ಗ್ರಾಮದ ಶಾಂತಿಮೊಗರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ 5ರಿಂದ ಏಪ್ರಿಲ್ 10ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಕುಮಾರಧಾರ ನದಿ ತಟದಲ್ಲಿರುವ ದೇವಳದಲ್ಲಿ 1 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ದೇವಳದಲ್ಲಿ ಊರ ಪರವೂರ ಭಕ್ತರು ನಿರಂತರ ಶ್ರಮದಾನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ದೇವಾಲಯವು ಈ ಹಿಂದೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಷ್ಟೇ ಪುಣ್ಯಕ್ಷೇತ್ರವಾಗಿತ್ತೆಂದು ಪ್ರತೀತಿ ಇದೆ. ಶಾಂತಿಮೊಗರು ಹೆಸರಿಗೆ ತಕ್ಕಂತೆ ಅತ್ಯಂತ ಶಾಂತವಾದ ಊರು. ಸುಬ್ರಹ್ಮಣ್ಯನು ತಾರಕಾಸುರನನ್ನ ಸಂಹಾರ ಮಾಡಲು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದಾಗ ದಣಿವಾರಿಸಲು ಇಲ್ಲಿ ವಿಶ್ರಾಂತಿ ಪಡೆದನು ಎಂದು ಪುರಾಣಗಳಿಂದ ತಿಳಿದು ಬರುತ್ತದೆ. ವಿಶ್ರಾಂತಿ ಪಡೆದ ಈ ಊರು ಕಾಲಕ್ರಮೇಣ ಶಾಂತಿಮೊಗರಾಗಿ ಪ್ರಚಲಿತಕ್ಕೆ ಬಂತು. ಕುಮಾರಧಾರ ನದಿ ತಟದಲ್ಲಿರುವ ದೇವಸ್ಥಾನವನ್ನ ನೋಡುವಾಗ ಇಡೀ ದೇವಸ್ಥಾನ ನದಿಯಲ್ಲಿಯೇ ಎದ್ದು ಬಂದಂತೆ ಕಾಣುತ್ತದೆ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹರಕೆ ಹೇಳಿದ್ರೆ ಶಾಂತಿಮೊಗರು ದೇವಾಲಯದಲ್ಲಿ ತೀರಿಸಬಹುದು. ಆದರೆ ಶಾಂತಿಮೊಗರು ಕ್ಷೇತ್ರಕ್ಕೆ ಹೇಳಿದ ಹರಕೆಯನ್ನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತೀರಿಸಲು ಆಗುವುದಿಲ್ಲ. ಅಷ್ಟು ಪಾವಿತ್ರ್ಯತೆ ಇಲ್ಲಿನ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಇದೆ. ಕುಮಾರಧಾರ ನದಿ ತಟದಲ್ಲಿ ಏಕಮಾತ್ರ ಶಾಂತಿಮೊಗರು ಸುಬ್ರಹ್ಮಣ್ಯ ದೇವಸ್ಥಾನವಿದ್ದು, ಪ್ರಶ್ನಾ ಚಿಂತನೆಯಲ್ಲಿಯೂ ಕಂಡು ಬಂದಂತೆ ಮಳೆಗಾಲ ಮತ್ತು ಬೇಸಿಗೆಯಲ್ಲೂ ನದಿಯ ನೀರಿನಲ್ಲೇ ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ. ಕೆಡು ಚರ್ಮರೋಗ ಇದ್ದಲ್ಲಿ ಇಲ್ಲಿನ ದೇವರ ಮೀನುಗಳಿಗೆ ತಿನ್ನುವುದಕ್ಕೆ ಅಕ್ಕಿ ಹಾಕಿದ್ರೆ ಶೀಘ್ರವಾಗಿ ಗುಣಮುಖವಾಗುವುದು ಇಲ್ಲಿನ ವಿಶೇಷತೆ. ಅಲ್ಲದೆ ಸಂತಾನ ಭಾಗ್ಯವನ್ನ ಕರುಣಿಸುವ ಶಕ್ತಿ ಇಲ್ಲಿನ ಕಾರಣಿಕವಾಗಿದೆ. ಒಂದೇ ಲಿಂಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮತ್ತು ಈಶ್ವರ ದೇವರು ಲೀನವಾಗಿರುವುದರಿಂದ ಸುಬ್ರಹ್ಮಣ್ಯೇಶ್ವರ ಎಂಬ ನಾಮಾಂಕಿತಗೊಂಡಿದೆ. ಆದ್ದರಿಂದ ಶ್ರೀ ದೇವರಿಗೆ ರುದ್ರಾಭಿಷೇಕ ಮತ್ತು ಪಂಚಾಮೃತಾಭಿಷೇಕವನ್ನ ಒಂದೇ ಲಿಂಗಕ್ಕೆ ಮಾಡಲಾಗುತ್ತದೆ. ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತಾ ಇರುವ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ ಮತ್ತು ಜಾನುವಾರು ಜಾತ್ರೆಗಳು ಸುಮಾರು 1000 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಜರುಗುತ್ತಿದ್ದವು ಎಂದು ಹೇಳ್ತಾರೆ. ಇದೀಗ ಏಪ್ರಿಲ್ 5ರಿಂದ 10ರವರೆಗೆ ಶಾಂತಿಮೊಗರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಊರ ಪರವೂರ ಭಕ್ತರ ಸಹಕಾರ ಅಗತ್ಯ ಎನ್ನುವುದು ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ಸತೀಶ್ ಕಡೆಂಚಿಯವರ ಮಾತು. 2020 ಏಪ್ರಿಲ್ 3ರಿಂದ 10ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿತ್ತು. ಕಾರಣಾಂತರದಿಂದ ಕೊರೋನಾದ ಒಂದು ಮಹಾಮಾರಿಯಿಂದ ಆ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕೆ ಆಗಲಿಲ್ಲ. ಈ ವರ್ಷ 2 ವರ್ಷದ ನಂತರ ಏಪ್ರಿಲ್ 5ರಿಂದ 10ರವರೆಗೆ ಬ್ರಹ್ಮಕಲಶ ನಡೆಸುವಂಥ ಉದ್ದೇಶವನ್ನು ನಾವು ಇಟ್ಟುಕೊಂಡು ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಸವಣೂರು ಸೀತಾರಾಮ್ ರೈ ಅವರು ಅವರ ಒಂದು ಉತ್ತಮ ತಂಡದೊಂದಿಗೆ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಬೇರೆ ಬೇರೆ ಗ್ರಾಮಗಳಲ್ಲಿ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಲು ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡಲಾಗಿದೆ. ನಾಲ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ 5 ದಿವಸದ ಕಾರ್ಯಕ್ರಮ ನಡೀಲಿಕ್ಕಿದೆ. 3ನೇ ತಾರೀಕು ಸಂಜೆ 5 ಗಂಟೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ನಮ್ಮ ಹೊರೆಕಾಣಿಕೆ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ 5 ದಿವಸ ನಿರಂತರವಾಗಿ. ಅದರಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿಕ್ಕಿದ್ದಾರೆ. ಸ್ವಾಮೀಜಿಯವರು ಕೂಡ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಾವು 2002ರಲ್ಲಿ ಏಪ್ರಿಲ್ 25ಕ್ಕೆ ಬ್ರಹ್ಮಕಲಶ ನಡೆದು 20 ವರ್ಷದ ನಂತರ ಈಗ ಪುನಃ ಅಷ್ಟಬಂಧ ಬ್ರಹ್ಮಕಲಶ ನಡೆಸ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರ ಹತ್ರ ಇಷ್ಟೇ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು ತನುಮನ ಧನದ ಸಹಕಾರವನ್ನು ಇಟ್ಟು ನಮಗೆ ಸಹಕಾರ ಮಾಡಬೇಕು ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಅಂತೇಳಿ ವಿನಂತಿಸಿಕೊಂಡು, ಶಾಂತಿಮೊಗರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ 2 ವರ್ಷಗಳ ಹಿಂದೆಯೇ ಬ್ರಹ್ಮಕಲಶೋತ್ಸವ ನಡೆಸಲು ತೀರ್ಮಾನ ಮಾಡಿದ್ದರೂ ಕೊರೋನಾ ಕಾರಣಗಳಿಂದಾಗಿ ಮುಂದೂಡಲ್ಪಟ್ಟಿತ್ತು. ಇದೀಗ ಅಷ್ಟಬಂಧ ಬ್ರಹ್ಮಕಲಶ ಏಪ್ರಿಲ್ 5ರಿಂದ 10ರವರೆಗೆ ನಡೀತಾ ಇದ್ದು, ಊರ ಪರವೂರ ಭಕ್ತರ ಸಹಕಾರದಿಂದ ಯಶಸ್ವಿಯಾಗಿ ಸಂಭ್ರಮದಿಂದ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎನ್ನುವುದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಕೆ ಸೀತಾರಾಮರೈ ಸವಣೂರು ಅವರ ಮಾತು. 2 ವರ್ಷಗಳ ಹಿಂದೆಯೇ ನಮ್ಮ ಈ ದೇವಸ್ಥಾನದ 2ನೇ ಬ್ರಹ್ಮಕಲಶೋತ್ಸವವನ್ನು ನಡೆಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದರೂ ಕೂಡ ಈ ಕೊರೋನಾದ ಕಾರಣದಿಂದಾಗಿ 2 ವರ್ಷ ಮುಂದೂಡಲ್ಪಟ್ಟಿದೆ. ಅದರ ಎಡೆಯಲ್ಲಿ ನಾವು ಸುಮಾರು 1 ಕೋಟಿ ರೂಪಾಯಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡುವುದು ಅಂತ ಹೇಳುವ ಒಂದು ಒಳ್ಳೆಯ ಕೆಲಸಕ್ಕೆ ಕೂಡ ಕೈ ಹಾಕಿದ್ದು, ಅದರಲ್ಲಿ ಈಗಾಗಲೇ ಸುಮಾರು 75 ಲಕ್ಷ ರೂಪಾಯಿಯನ್ನು ನಾವು ವ್ಯಯ ಮಾಡಿದ್ದು, ಇನ್ನೂ ಒಂದು 25ರಿಂದ 35 ಲಕ್ಷದ ಕೆಲಸಗಳು ಬಾಕಿ ಇದೆ. ಈ ವರ್ಷ ನಾವು ಏಪ್ರಿಲ್ 5ರಿಂದ
ಏಪ್ರಿಲ್ 10ರವರೆಗೆ ಬ್ರಹ್ಮಕಲಶೋತ್ಸವವನ್ನು ನಡೆಸುವುದು ಅಂತೇಳಿ ತೀರ್ಮಾನವಾಗಿದ್ದು, ಆದಷ್ಟು ಹೆಚ್ಚು ಭಕ್ತಾದಿಗಳು ನಮ್ಮ ಸುತ್ತಮುತ್ತಲಿನ ಗ್ರಾಮದವರಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಅವರೆಲ್ಲ ನಾಳೆ ದಿನ ಈ ವ್ಯವಸ್ಥೆಯಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಮತ್ತು ದೇವರ ಕೆಲಸದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಕಳಕಳಿಯ ಕೇಳಿಕೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದೇವೆ. ಇನ್ನು ಒಂದು 25 ಲಕ್ಷ ರೂಪಾಯಿಯ ಕೆಲಸಗಳು ಬಾಕಿ ಉಳಿದಿದ್ದು ಸುಮಾರು 10 ಲಕ್ಷ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಬೇಕಾಗ್ತದೆ. ಒಟ್ಟಿಗೆ ಒಂದು 35 ಲಕ್ಷ ರೂಪಾಯಿಯಷ್ಟು ಕೆಲಸ ಬಾಕಿ ಇದ್ದು ಇದನ್ನೆಲ್ಲ ನಾವು ಏಪ್ರಿಲ್ 10ರೊಳಗೆ ಸಾರ್ವಜನಿಕರಿಂದ ದೇಣಿಗೆ ಮೂಲಕ ಕಲೆಕ್ಷನ್ ಮಾಡಿ ಅದನ್ನೆಲ್ಲ ಸಂಪೂರ್ಣಗೊಳಿಸಲಿಕ್ಕೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸತೀಶ್ ಕುಮಾರ್ ಕೆಡೆಂಜಿ, ಬ್ರಹ್ಮಕಲಶೋತ್ಸವ ಅಧ್ಯಕ್ಷನಾಗಿ ನಾನು ಸವಣೂರು ಸೀತಾರಾಮ್ ರೈ ಮತ್ತು ನಮ್ಮ ಆನುವಂಶಿಕ ಮುಕ್ತೇಶ್ವರಾದಂಥ ಪ್ರವೀಣ್ ಕೆಡೆಂಜಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ನಾವು ಏಕ ಮನಸ್ಸಿನಿಂದ ದುಡಿತಾ ಇದ್ದೇವೆ. ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದರೆ, ಈ ನಮ್ಮ ಕುಮಾರಧಾರ ತಟದಲ್ಲಿರತಕ್ಕಂಥ ಈ ಸುಬ್ರಹ್ಮಣ್ಯನಿಗೆ ಬಹಳವಾದಂಥ ಒಂದು ವಿಶೇಷವಾದ ಮಹತ್ವ ಇದೆ. ಅದಕ್ಕೆ ಬೇಕಾಗಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಹೆಚ್ಚಿನ ಭಗವದ್ಭಕ್ತರು ಇದರಲ್ಲಿ ಭಾಗವಹಿಸಬೇಕು ಮತ್ತು ತಮ್ಮ ಧನುಮನ ಸಹಾಯದೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳುತ್ತಾ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ದೇವಳದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಭಕ್ತರು ಇನ್ನಷ್ಟು ಕೈಜೋಡಿಸಬೇಕಾಗಿದೆ ಎನ್ನುವುದು ದೇವಳದ ಅನುವಂಶೀಯ ಮುಕ್ತೇಸರ ಪ್ರವೀಣ್ ಕುಮಾರ್ ಕೆಡೆಂಜಿಗುತ್ತು ಅವರ ಮನವಿ. ಈಗಾಗಲೇ ಸೀತಾರಾಮ ರೈ ಅವರ ನೇತೃತ್ವದಲ್ಲಿ, ಸತೀಶ್ ಕುಮಾರ್ ಕೆಡೆಂಜಿ ಅವರ ನೇತೃತ್ವದಲ್ಲಿ ಹಾಗೂ ಊರವರ ಸಹಭಾಗಿತ್ವದಲ್ಲಿ ನಾವು ಅಷ್ಟಬಂಧ ಪುನರ್ ಪ್ರತಿಷ್ಠೆಯನ್ನು ಮಾಡಲಿಕ್ಕೆ ದಿನನಿಶ್ಚಯ ಮಾಡಿ ಇವತ್ತು ಆಮಂತ್ರಣ ಪತ್ರವನ್ನು ಬಿಡುಗಡೆ ಮಾಡಿದ್ದೇವೆ. ಅತ್ಯಂತ ಪುರಾತನವಾದ ಬಹಳ ಒಂದು ವಿಶೇಷವಾದಂತಹ ಶಕ್ತಿಯುಳ್ಳಂತಹ ಈ ದೇವಸ್ಥಾನದಲ್ಲಿ ಊರವರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೀತಾ ಇವೆ. ತಾವೆಲ್ಲರೂ ಭಕ್ತಾಭಿಮಾನಿಗಳು ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಭಾಗವಹಿಸಿ ತಮ್ಮ ಆ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಈ ಮೂಲಕ ಅಪರೂಪದ ದೇವಾಲಯವು ಮತ್ತಷ್ಟು ಅಭಿವೃದ್ಧಿಗೊಂಡು ಲೋಕಮುಖಕ್ಕೆ ಸಮರ್ಪಣೆಯಾಗಲಿದೆ. ಜೊತೆಗೆ ನಾಡಿನ ಸಕಲ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವ ಪುಣ್ಯಧಾಮವಾಗಿ ಮತ್ತಷ್ಟು ಭಕ್ತರನ್ನ ತನ್ನತ್ತ ಕೈಬೀಸಿ ಕರೆಯಲಿದೆ. ಸುಧಾಕರ್, ಸುದ್ದಿ ನ್ಯೂಸ್, ಕಾಣಿಯೂರು.